ಮೆಸ್ಕಾಂ ಇಲಾಖೆ ಗ್ರಾಹಕರ ಮೇಲೆ ದೌರ್ಜನ್ಯ ಹಾಗೂ ಕಾನೂನು ವಿರೋಧಿಯಾಗಿ ವರ್ತಿಸುತ್ತಿದೆ ಎಂದು ಆರೋಪಿಸಿ ವಿಟ್ಲ ಮೆಸ್ಕಾಂ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಸುರೇಶ್ ಭಟ್ ಕೋಚಂಬಿ ಅವರು ಮಾತನಾಡಿ, ಕೋವಿಡ್ನಿಂದ ಜನಸಾಮಾನ್ಯರ ಆರ್ಥಿಕ ಸ್ಥಿತಿ ಚಿಂತಾಜನಕ ಸ್ಥಿತಿಗೆ ತಲುಪಿದ್ರು. ಮೆಸ್ಕಾಂ ಇಲಾಖೆ ಜನರ ಮೇಲೆ ಬೆದರಿಕೆ ರೀತಿಯಲ್ಲಿ ಹಣ ವಸೂಲಿ ಮಾಡುವ ತಂತ್ರ ಹೆಣೆಯುತ್ತಿದೆ. ಜನಸಾಮಾನ್ಯರು ಸೋತಾಗ ಸರ್ಕಾರ ಅವರ ನೆರವಿಗೆ ಬರಬೇಕು, ಅದನ್ನು ಬಿಟ್ಟು ದಬ್ಬಾಳಿಕೆ ಮಾಡುವುದು ಸರಿಯಲ್ಲ. ಮೆಸ್ಕಾಂ ಇಲಾಖೆ ಅವೈಜ್ಞಾನಿಕ ಬಿಲ್ಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ ಎಂದು ಆರೋಪಿಸಿದರು. ರೈತ ವರ್ಷಕ್ಕೆ ಒಮ್ಮೆ ಅವನಿಗೆ ಉತ್ಪಾದನೆ ಬರುವುದರಿಂದಾಗಿ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ ತಿಂಗಳ ತನಕವೂ ಅವ ಇಡೀ ವರ್ಷದ ವಿದ್ಯುತ್ತನ್ನ ಪಾವತಿ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಬೇಕಿದ್ರೆ ಏಪ್ರಿಲ್ ನಂತರ ನೀವು ವಿದ್ಯುತ್ತನ್ನ ಡಿಸ್ಕನೆಕ್ಟ್ ಮಾಡಿಕೊಳ್ಳಿ. ನಾವು ಬೇಡ ಅಂತ ಹೇಳುವುದಿಲ್ಲ. ಯಾಕಂದ್ರೆ ನೀವು ಕೂಡ ಸಂಸ್ಥೆ ನಡೀತಾ ಇರುತ್ತೆ, ನಿಮ್ಮನ್ನು ಕೇಳುವವರು ಇರ್ತಾರೆ, ಇಲ್ಲ ಅಂತ ಹೇಳುವಂತದ್ದಲ್ಲ. ಹಾಗೆ ಅಂತ ಹೇಳಿ ನೀವು ಪ್ರತಿ 3 ತಿಂಗಳಿಗೆ ಅಥವಾ 4 ತಿಂಗಳಿಗೆ ನಿಮ್ಮ ಬಿಲ್ಲುಗಳನ್ನು ಹಾಕಿ ನೀವು ವಿದ್ಯುತ್ತನ್ನ ಕಡಿತ ಮಾಡುವ ಅಂತಾದ್ರೆ ನಿಮಗೆ ಕಾನೂನುಗಳಿದ್ರೆ ನಮಗೂ ಸಂವಿಧಾನ ಕೊಟ್ಟಿರುವಂತ ಒಂದಷ್ಟು ಕಾನೂನುಗಳಿರ್ತವೆ. ಜಿಲ್ಲಾ ಕಾರ್ಮಿಕ ಮುಖಂಡ ಬಿಎಂ ಭಟ್ ಮಾತನಾಡಿ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ರೈತರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ನಡೆಸುತ್ತಿದೆ. ಹಿಂದೂಗಳ ರಕ್ಷಣೆ ಎಂದು ಅಧಿಕಾರಕ್ಕೆ ಬಂದ ಸರ್ಕಾರ ರೈತರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದ್ದರೂ ಯಾವುದೇ ಸ್ಪಂದನೆ ನೀಡುತ್ತಿಲ್ಲ. ಅಂಬಾನಿ, ಬಿರ್ಲಾ ಅವರ ರಕ್ಷಣೆ ಸರ್ಕಾರದಿಂದ ನಡೆಯುತ್ತಿದೆ. ರೈತರು ಹಿಂದೂಗಳಲ್ಲವೇ ಎಂದು ಪ್ರಶ್ನಿಸಿದರು. ಸರ್ಕಾರದ ಜೊತೆ ನಿಂತು ನಾವು ಪ್ರಶ್ನೆ ಮಾಡ್ತೀವಿ, ಮೂಲಭೂತ ಸೌಕರ್ಯವನ್ನ ಯಾತಕ್ಕೆ ನೀವು ಕಡಿತಗೊಳಿಸ್ತಾ ಇದ್ದೀರಿ? ಈ ಕಡಿತ ಮಾಡತಕ್ಕಂತ ನಿರ್ಧಾರಗಳು ಸರ್ಕಾರದ ಮಟ್ಟದಿಂದ ಸರಿ ಇಲ್ಲ ಅನ್ನೋತಕ್ಕಂತ ವಿಚಾರಗಳನ್ನ ಸರ್ಕಾರದ ಮುಂದೆ ಹೇಳ್ತೀವಿ. ನಿಮ್ ಜೊತೆ ನಾವು ಗುದ್ದಾಡೋಕ್ ಬರಲ್ಲ. ನಿಮ್ಮ ಜೊತೆ ನಾವು ಗುದ್ದಾಡೋದಕ್ಕೆ ಯಾತಕ್ಕೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು? ನಿಮ್ಮ ಕಡೆಯಿಂದ ನಮಗೆ ಸರಿಯಾದ ಉತ್ತರಗಳು ಬರ್ತಾ ಇಲ್ಲ. ಪ್ರತಿಭಟನಾ ಸ್ಥಳಕ್ಕೆ ಬಂದ ಮೆಸ್ಕಾಂ ಪ್ರಭಾರ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಶಾಂತ್ ಪೈ ಅವರು ರೈತರ ಜೊತೆ ಮಾತನಾಡಿ, ರೈತರ ಪಂಪ್ ಸೆಟ್ಗಳ ಕರೆಂಟ್ ನಾವ್ಯಾವತ್ತೂ ಕಟ್ ಮಾಡಿಲ್ಲ. ಮನೆಯವರು ಕೈಗಾರಿಕಾ ಪ್ರದೇಶದ ಕರೆಂಟ್ ಡಿಸ್ಕನೆಕ್ಟ್ ಮಾಡ್ತೇವೆ. ರಾಜ್ಯ ಸರ್ಕಾರದಿಂದ ನಿಯಂತ್ರಣ ಆಯೋಗದ ನಿಯಮದ ಅನುಸಾರವಾಗಿ ನಾವು ಬಡ್ಡಿ ಹಾಕ್ತಿರುವುದು ಡಿಸ್ಕನೆಕ್ಟ್ ಮಾಡುವುದು ಅನಿವಾರ್ಯ ಎಂದಾಗ ಮಾತ್ರ ನಾವು ಡಿಸ್ಕನೆಕ್ಟ್ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಅಸಮರ್ಪಕವಾಗಿ ವಿದ್ಯುತ್ ಬಿಲ್ ಇದ್ದವರು ಕಚೇರಿಗೆ ನೇರ ಭೇಟಿ ಕೊಟ್ಟು ಅಥವಾ ಕರೆ ಮಾಡಿ ತಿಳಿಸಿದಲ್ಲಿ ಅದನ್ನು ಸರಿಪಡಿಸುವ ವ್ಯವಸ್ಥೆಯನ್ನ ಮಾಡುತ್ತಿದ್ದೇವೆ ಎಂದರು. ಈ ಸರ್ತಿ ಮಾರ್ಚ್ 22ಗೆ ಕೊರೋನಾ ಬರುವಾಗ ನಾವು ಕೆಲಸ ಮಾಡಿದ್ದೇವೆ. ನೀವು ಅದೇ ಹೇಳಿದ್ರು, ಮನೆಯಿಂದ ಇಣಿಕೆ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ, ಹೌದು, ನೀವು ಎಲ್ರಿಗೂ ನಮ್ಮ ದೇಶದಲ್ಲಿ ಒಂದ್ಸಲ ಬಂಧನ ತರ ಆಗಿತ್ತು. ಆದ್ರೆ ಆ ಟೈಮಲ್ಲೂ ನಾವು ಕೆಲಸ ಮಾಡಿದೀವಿ. ಮೆಸ್ಕಾಂ ಇಂದ ನಾವು ಸತತವಾಗಿ ಕೆಲಸ ಮಾಡಿ ನಿರಂತರವಾಗಿ ವಿದ್ಯುತ್ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಆ ಟೈಮಲ್ಲಿ ಮಳೆಗಾಲದಲ್ಲೂ ಕೂಡ ಎಲ್ಲರೂ ಮನೆಯಲ್ಲಿರುವಾಗ ನಾವು ಕೆಲಸ ಮಾಡಿಕೊಂಡು ನಿರಂತರ ವಿದ್ಯುತ್ ಅನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ನಾವು ಯಾರು ರಜೆ ತಗೊಂಡಿಲ್ಲ. ಮೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರವೀಣ್ ಜೋಶಿ, ಹಿರಣ್ಣಗೌಡ, ಶಾಖಾಧಿಕಾರಿ ಸತೀಶ್ ಆನಂದ್ ಸ್ಥಳದಲ್ಲಿದ್ದರು. ರೈತ ಸಂಘದ ಜಿಲ್ಲಾ ಸಂಚಾಲಕ ರೂಪೇಶ್ ರೈ ಅಲಿಮಾರು, ಕಾರ್ಯದರ್ಶಿ ಇಬ್ರಾಹಿಂ ಖಲೀಲ್ ಪುಚ್ಚತಡ್ಕ, ಗೌರವಾಧ್ಯಕ್ಷ ಹರ್ಷಕುಮಾರ್ ಹೆಗ್ಡೆ, ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ಉಪಸ್ಥಿತರಿದ್ದರು. ಅದು ಮಾಲೀಕ ಅನ್ನುವಂಥದ್ದನ್ನು ಗುರುತಿಸುವ ರೀತಿಯಲ್ಲಿ ಆಗೋಗಿದೆ. ಇದನ್ನುವಂಥದ್ದು ಗೊತ್ತಿಲ್ಲ. ಬಂಧುಗಳೇ, ಕರ್ನಾಟಕ ವಿದ್ಯುತ್